ಬಾಂಗ್ಲಾದೇಶದಲ್ಲಿ ಹಿಂದೂ ದೇವಾಲಯದ ಮೇಲಿನ ದಾಳಿಯನ್ನ ಖಂಡಿಸಿ ಇಸ್ಕಾನ್ ಸಂಸ್ಥೆ ವತಿಯಿಂದ ಭಕ್ತರು ಮಂಗಳೂರಿನ ಆರ್ಯ ಸಮಾಜ ರಸ್ತೆಯ ಅಕ್ಷಪಾತ್ರೆ ಫೌಂಡೇಶನ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ಇಂದು ನಡೆಸಿದರು. ಇಸ್ಕಾನ್ ಸಂಸ್ಥೆ ಸರ್ವಧರ್ಮದ ಮಂದಿಗೂ ಎಲ್ಲ ಮತಗಳಿಗೂ ನಾವು ಬೆಂಬಲವನ್ನ ಕೊಡುತ್ತಿದ್ದೇವೆ. ನಮ್ಮ ಬಾಂಗ್ಲಾದೇಶದಲ್ಲಿರುವ ಇಸ್ಕಾನ್ ದೇವಸ್ಥಾನದಲ್ಲೂ ದಾಳಿ ಮಾಡಿ ವಿಗ್ರಹಗಳನ್ನ ಒಡೆದು ಹಾಕಿದ್ದಾರೆ. ಇದು ಖಂಡನೀಯ. ಇಬ್ಬರು ಭಕ್ತರನ್ನ ಕೊಲೆ ಮಾಡಲಾಗಿದೆ. ಇಂತಹ ಕೃತ್ಯ ಇನ್ನು ಮುಂದೆ ಎಲ್ಲೂ ಮರುಕಳಿಸಬಾರದು. ಕೇವಲ ಬಾಂಗ್ಲಾದೇಶದಲ್ಲಿ ಮಾತ್ರವಲ್ಲ, ಎಲ್ಲೂ ಕೂಡ ಇಂತಹ ಘಟನೆ ನಡೆಯಬಾರದು. ಇಡೀ ಲೋಕದಲ್ಲಿ ಶಾಂತಿ ಸೌಹಾರ್ದತೆ ಮೂಡಬೇಕೆನ್ನುವುದೇ ನಮ್ಮ ಆಶಯ. ನಾವು ಅದನ್ನ ಪಾಲಿಸಿಕೊಂಡು ಬರಬೇಕು ಎಂದು ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರು ನುಡಿದಿದ್ದಾರೆ. ಅಲ್ಲದೆ ಇಸ್ಕಾನ್ ಸಂಸ್ಥೆಯ ಸಿಬ್ಬಂದಿ ಸಂಕೀರ್ತನೆ ಹಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ನಮ್ಮ ಇಸ್ಕಾನ್ ಇಡೀ ವಿಶ್ವದಲ್ಲಿ ಎಲ್ಲಾ ದೇವಾಲಯಗಳಿಗೆ ಕೂಡ ಎಲ್ಲಾ ಜನರು ಒಟ್ಟು ಸೇರಿಸ್ತೀವಿ. ಒಂದು ಪಂಗಡ, ಒಂದು ಕುಲ, ಮತ ಪ್ರಕಾರ ನಾವು ಭೇದ ಯಾರನ್ನು ಮಾಡ್ತಾ ಇಲ್ಲ. ಎಲ್ಲ ಮತಗಳನ್ನು ನಾವು ಬೆಂಬಲ ಕೊಡ್ತಾ ಇದೀವಿ, ಮತ್ತೆ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಹಾಗೆ ಇರುವಾಗ ನಮ್ಮ ಇಸ್ಕಾನ್ ದೇವಸ್ಥಾನ ಕೂಡ ಅಟ್ಯಾಕ್ ಆಗಿದ್ದು ಒಂದು ಅನ್ಎಕ್ಸ್ಪೆಕ್ಟೆಡ್ ಈವೆಂಟು. ನಮಗೂ ತುಂಬಾ ಬೇದನೆ ಆಗ್ತಿದೆ. ಅದನ್ನು ಕೊಲೆ ನಡೆದಿದ್ದು, ದೇವ್ರ ವಿಗ್ರಹ ಹೊಡೆದಾಕಿದ್ದು, ಇದು ತುಂಬಾ ಒಂದು ವೇದನೆ ಉಂಟು ಮಾಡ್ತಾ ಇದೆ. ಇದನ್ನೇ ನಾವು ಹೊರಪಡಿಸಲಿಕ್ಕೆ ಈ ಒಂದು ಕೀರ್ತನೆ ಇಟ್ಕೊಂಡಿದ್ವಿ. ಆದ್ರೆ ಈಗ ನಮ್ಗೊಂದು ರೀಸೆಂಟ್ ಆಗಿ ಒಂದು ವಿಷಯ ನಮಗೆ ಗೊತ್ತಾಗಿದೆ. ಬಾಂಗ್ಲಾದೇಶಿನ ಪ್ರಧಾನಮಂತ್ರಿ ಅವರು ಮತ್ತು ಬಾಂಗ್ಲಾದೇಶ ಸರ್ಕಾರ ಕೂಡ ತುಂಬಾ ಸಹಾಯವನ್ನು ನೀಡ್ತಾ ಇದ್ದಾರೆ. ಇದನ್ನ ಮುಂದೆ ನಡೆದೇ ಒಂದು ಕೆಲವು ಸ್ಟೆಪ್ಸ್ ತಗೊಂಡಿದ್ದಾರೆ. ಕೆಲವು ಜನರು ಅರೆಸ್ಟ್ ಕೂಡ ಆಗಿದೆ ಅದರಲ್ಲಿ. ಸೊ ನಮ್ಮ ಒಂದು ಧನ್ಯವಾದವನ್ನು ಬಾಂಗ್ಲಾದೇಶ ಸರ್ಕಾರಕ್ಕೂ ಈ ಒಂದು ಸಮಯದಲ್ಲಿ ತಿಳಿಸಲಿಕ್ಕೆ ಇಚ್ಛಿಸ್ತೀವಿ. ಸೊ ಮುಂದೆ ಈ ತರಹ ಘಟನೆಗಳು ಬಾಂಗ್ಲಾದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲಿ ಕೂಡ ಇರಲಿ, ಅಲ್ಪಸಂಖ್ಯಾತರದಕ್ಕೋಸ್ಕರ ಅದನ್ನು ಮುಖ್ಯವಾಗಿ ಯಾವಾಗಲೂ ಹಿಂದೂಗಳ ಮೇಲೆನೆ ಈ ಒಂದು ಅಟ್ಯಾಕ್ ನಡೀತಾ ಇದೆ. ನಮ್ಗೆ ಕೆಲವು ಸತಿ ಕಾರಣ ಗೊತ್ತಾಗೋದಿಲ್ಲ. ಒಂದು ರಕ್ಷಣೆ, ಎಲ್ಲರೂ ಬಾಳ್ಬೇಕು ಅಂತ ನಮ್ಮ ಉದ್ದೇಶ. ಎಲ್ಲರೂ ಸಂತೋಷವಾಗಿರ್ಲಿ ಮತ್ತು ಶಾಂತವಾಗಿರ್ಲಿ. ಇಡೀ ಲೋಕದಲ್ಲಿ ಒಂದು ಶಾಂತಿ, ಸುಖ, ನೆಮ್ಮದಿ ಒಂದು ನೀಡಬೇಕಂತ ನಾವು, ಅದು ನಮ್ಮ ಮೂಲ ಉದ್ದೇಶ. ನಮ್ಮ ಇಸ್ಕಾನ್ ಸಂಸ್ಥೆ ಉದ್ಘಾಟನೆ ಮಾಡಿದ್ದು ಪ್ರಭುಪಾದರು, ನಮ್ಮ ಆಚಾರ್ಯರು ಶುರು ಮಾಡಿದೆ ಆ ಒಂದು ಉದ್ದೇಶದಿಂದ. ಅದನ್ನ ನಾವು ಈಗಲೂ ಪಾಲಿಸ್ಕೊಂಡು ಬರ್ತಾ ಇದೀವಿ. ಮತ್ತು ನಾನು ಹೇಳಿದಾಗೆ ಮತ್ತೆ ಇನ್ನೊಮ್ಮೆ ಹೇಳಿಕೆ, ಹಿಂದೂಗಳು ಯಾವಾಗಲೂ ಜಗಳಕ್ಕೆ ಯಾವುದು ಮುಂದೆ ಹೋಗೋದಿಲ್ಲ. ಅವರಷ್ಟು ಅವರು ಪೂಜೆ ಮಾಡ್ಕೊಂಡು ಇರ್ತಾರೆ. ಆದ್ರೆ ಈ ತರ ಅಟ್ಯಾಕ್ ಬಂದಾಗ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅದನ್ನು ಕೊಲೆಯವರೆಗೂ ಹೋದ್ರೆ ಮತ್ತು ಇನ್ನು ಮತ್ತೆ ರಕ್ಷಣೆ, ಪ್ರಜಾ ರಕ್ಷಣೆಯಲ್ಲಿ ಅಂತ. ಆದ್ರೆ ಬಾಂಗ್ಲಾದೇಶ ಸರ್ಕಾರ ತುಂಬಾ ಶೀಘ್ರವಾಗಿ ಅವರು ಆಕ್ಷನ್ ತಗೊಂಡಿದ್ದಾರೆ. ನಮ್ಗೆ ಅದೊಂದು ಧೈರ್ಯವನ್ನು ಕೊಡ್ತಾ ಇದೆ. ಹಾಗೆ ಬೇರೆ ದೇಶದಲ್ಲಿ ಕೂಡ ಈ ತರಹ ಒಂದು ಅಟ್ಯಾಕ್ ಆಗದೆ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಬಾಂಗ್ಲಾದೇಶ ಪ್ರಧಾನಮಂತ್ರಿ ಮಾತಾಡಿದ್ದಾರೆ. ಈಗ ನಮಗೆ ಒಂದು ವಿಷಯ ಗೊತ್ತಾಗಿದೆ. ಸೊ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಒಂದಷ್ಟು ಧೈರ್ಯ ಬರ್ತಾ ಇದೆ. ಮತ್ತೆ ಎಲ್ಲ ಹಿಂದೂಗಳಿಗೂ ಒಂದು ರಕ್ಷಣೆ ಇರಲಿ ಅಂತ ಅಷ್ಟೇ ಕೋರ್ತಾ ಇದ್ದೀವಿ.